ವಿದ್ಯಾಧರ್ ಶೆಟ್ಟಿ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇನ್ನೊಂದು ಮುಖ ಇಟ್ಟರು ಕೇಸರಿ ಮಿತ್ರ ಯುವಕವೃಂದ. ಹಾಗೆ ಸಮಾಜ ಸೇವೆಯಲ್ಲಿ ಅವರು ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ಪರಿಚಯಿಸುವಂತಹ ನಿಟ್ಟಿನಲ್ಲಿ ದುರ್ಗಾಪರಮೇಶ್ವರಿ ಉಳ್ಳಾಲ ಹಾಗೂ ಸೋಮೇಶ್ವರ ಪರಿಸರದಲ್ಲಿ ಕಡಲಲ್ಲಿ ಮುಳುಗುವಂತಹ ಸಂದರ್ಭ ತಮ್ಮ ಜೀವದ ಹಕ್ಕನ್ನು ತೊರೆದು ಜೀವ ರಕ್ಷಣೆಯನ್ನ ಮಾಡುವವರು ಸಮಾಜದ ಅವಗಣನೆಗೆ ಒಳಗಾಗಿ ನಿಕೃಷ್ಟ ಜೀವನವನ್ನ ಅಂತ ಶ್ರೀಯುತ ಕೃಷ್ಣ ಪೂಜಾರಿ ಹಳೆಯಂಗಡಿ ಇವರು ಕೂಡ ಈ ಒಂದು ವೇದಿಕೆಯಲ್ಲಿದ್ದಾರೆ. ಹಾಗೆ ವಲಯದ ಜನಜಾಗೃತಿ ವೇದಿಕೆಯ ಪದಾಧಿಕಾರಿಗಳಂತ ಶ್ರೀಯುತ ಪರಮೇಶ್ವರ್ ಹಾಗೂ ಸೋಮೇಶ್ವರ್ ವಲಯದ ಪದಾಧಿಕಾರಿಗಳಾದಂಥ ಶ್ರೀಯುತ ಜಯರಾಜ್ ಇವರು ಕೂಡ ನಮ್ಮ ಈ ಒಂದು ವೇದಿಕೆಯಲ್ಲಿದ್ದಾರೆ. ಪದಾಧಿಕಾರಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಮೊದಲಿನ ಅಂಗವಾಗಿ ಪ್ರಾರ್ಥನೆ ಶ್ರೀಮತಿ ಮೀನಾಕ್ಷಿ ಅವರಿಂದ. ಗಣಪತಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮಹಾದೇವಸುತಂ ಗುರುಕುಹಮುದಂ ಆರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯಂ ನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿ ಕೃಪಾಶೀರ್ವಾದನ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ವಿಶೇಷವಾಗಿ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ವಿಶೇಷವಾಗಿ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಈ ನಮ್ಮ 2 ವಲಯದಿಂದ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಕೃಷ್ಣ ಪೂಜಾರಿ ಹಳೆಯಂಗಡಿ ದೈವನರ್ತಕರು ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅರುಣ್ ಉಲ್ಲಾರ್ ಆಧ್ಯಾತ್ಮಿಕ ಮತ್ತು ಸಂಸ್ಕಾರ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇವರಿಗೆ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಜನರಲ್ಲಿ ಜಾಗೃತಿ ಮೂಡಿಸುವ ಹರಿಕಾರರು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇವರಿಗೆ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಕೇಸರಿ ಮಿತ್ರ ವೃಂದ ಕುಂಪಳ ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾಯಿ ಪರಿವಾರ ಟ್ರಸ್ಟ್ ತೊಕ್ಕೋಟು ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಳಿ ಕಿಣ್ಯ ಇವರು ಕೂಡ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಶೋಕ್ ಸೋಮೇಶ್ವರ ಇವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಅಬ್ದುಲ್ ರಜಾಕ್ ಉಲ್ಲಾಲ ಇವರಿಗೆ ಕೂಡ ಕ್ಷೇತ್ರದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಉಳ್ಳಾಲ ಹಾಗೂ ಸೋಮೇಶ್ವರ ವಲಯದ ಜನಜಾಗೃತಿ ವೇದಿಕೆಯ ವಲಯಾಧ್ಯಕ್ಷರುಗಳಾದ ಜಯರಾಮ್ ಗಟ್ಟಿ ಹಾಗೂ ಪರಮೇಶ್ವರ್ ಇವರಿಗೆ ಕೂಡ ಕ್ಷೇತ್ರದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಕಾರ್ಯಕ್ರಮದಲ್ಲಿರುವಂತಹ ಜಿಲ್ಲಾ ನಿರ್ದೇಶಕರಾದ ಶ್ರೀಯುತ ಸತೀಶ್ ಶೆಟ್ಟಿ ಸರ್ ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನ ಯೋಜನಾಧಿಕಾರಿಯವರಾದ ಶ್ರೀಯುತ ನಾಗೇಶ್ ಪಿ ಸರ್ ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು, ಅದೇ ರೀತಿ ನಮ್ಮ ವಲಯದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ. ಉಳ್ಳಾಲ ವಲಯದ ವಲಯಾಧ್ಯಕ್ಷರಾದ ಶ್ರೀಮತಿ ಸುಷ್ಮಾ ಜನಾರ್ದನ್ ಇವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ತಾಲೂಕಿನ ಕೃಷಿ ಮೇಲ್ವಿಚಾರಕರು, ಅದೇ ರೀತಿ ಆಂತರಿಕ ಲೆಕ್ಕ ಪರಿಶೋಧಕರು, ಉಳ್ಳಾಲ ವಲಯದ ಮೇಲ್ವಿಚಾರಕರು ಇದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ.
ಅಧ್ಯಕ್ಷರ ಎಲ್ಲ ಪದಾಧಿಕಾರಿಗಳಿಗೂ ಅದೇ ರೀತಿ ಸೇವಾ ಪ್ರತಿನಿಧಿ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ. ಮುಂದಕ್ಕೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಗೌರವಾನ್ವಿತ ನಿರ್ದೇಶಕರು ಮಾತನಾಡುವಂತೆ ವಿನಂತಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮೆಲ್ಲರನ್ನ ರಕ್ಷಿಸಿ ದಿನನಿತ್ಯವೂ ಕಾಪಾಡುವಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಈ ಮಣ್ಣಿನಲ್ಲಿ ನೆಲೆಯೂರಿರುವಂಥ ನಾವೆಲ್ಲ ನಂಬಿಕೊಂಡು ಬಂದಿರುವಂಥ ದೈವದೇವರುಗಳನ್ನು ಮನಸಾರ ಪ್ರಾರ್ಥಿಸಿಕೊಂಡು ವಿಶೇಷವಾಗಿ ಇವತ್ತಿನ ದಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉಳ್ಳಾಲ ಮತ್ತು ಸೋಮೇಶ್ವರ ವಲಯದ ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳ ಈ ಒಂದು ತರಬೇತಿ ಕಾರ್ಯಾಗಾರದ ಸಂದರ್ಭದಲ್ಲಿ ನಮ್ಮೆಲ್ಲ ಸುಮಾರು 20 ಒಕ್ಕೂಟದ ಅಧ್ಯಕ್ಷರುಗಳ ಒಂದು ತೀರ್ಮಾನದಂತೆ ಈ ಸಮಾಜಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟುಕೊಂಡು ತನ್ನ ಕುಟುಂಬ ಸಂಸಾರದೊಟ್ಟಿಗೆ ಮಾಡುವ ಜೀವನದ ಜೊತೆಗೆ ಸಂಸಾರಕ್ಕೂ ತನ್ನನ್ನು ತಾನೇ ಸೀಮಿತವಾಗಿಟ್ಟುಕೊಂಡಿರುವಂಥ ಹಲವಾರು ಮಂದಿಯರಿಗೆ ಇವತ್ತು ಸಮಾಜ ಗುರುತಿಸಿದೆ, ಸರ್ಕಾರ ಗುರುತಿಸಿದೆ. ಆ ಗುರುತಿಸಿದಂಥ ಸಂದರ್ಭದಲ್ಲಿ ನಾವು ಕ್ಷೇತ್ರದ ಕಾರ್ಯಕ್ರಮಗಳು ಕೂಡ ಸಮಾಜಕ್ಕೋಸ್ಕರ ಸೀಮಿತವಾಗಿಟ್ಟಿರುವಂಥ ಕಾರ್ಯಕ್ರಮಗಳು ಆದ ಕಾರಣ ಅವರನ್ನು ನಾವು ಕೂಡ ಗುರುತಿಸಬೇಕೆನ್ನುವಂಥ ನಿರ್ಧಾರವನ್ನು ನಮ್ಮ ಒಕ್ಕೂಟದ ಅಧ್ಯಕ್ಷರ ಪದಾಧಿಕಾರಿಗಳು ತಗೊಂಡು ಇವತ್ತಿನ ದಿನ ಈ ಶುಭ ಸಂದರ್ಭದಲ್ಲಿ ನಮ್ಮ ಕಳೆದ ಒಂದು ತಿಂಗಳ ಹಿಂದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡವರು ಹಾಗೂ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡವರನ್ನು ಕೂಡ ನಾವು ಅವರನ್ನು ಗೌರವಿಸಬೇಕೆನ್ನುವಂಥ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತಗೊಂಡಿದ್ದಾರೆ. ಹಾಗಾಗಿ ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರಸಾದ ಇಡೀ ನಮ್ಮ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದ ಹಾಗೆ ಸರ್ವ ಜನಾಂಗದ ಶಾಂತಿ ಧರ್ಮದವರಿಗೂ ಕೂಡ ಜಾತಿ ಧರ್ಮದವರಿಗೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಅನುಗ್ರಹ ಮತ್ತು ಆಶೀರ್ವಾದ ಯಾವತ್ತೂ ಇದ್ದೇ ಇರುವಂಥದ್ದು. ಒಬ್ಬ ಮನುಷ್ಯ ತಾಯಿ ಹೊಟ್ಟೆಯ ಗರ್ಭಚೀಲದಲ್ಲಿ ಜನನವನ್ನು ಈ ಪ್ರಪಂಚಕ್ಕೆ ಆ ತಾಯಿ ಕೊಟ್ಟಾಗ ತಾಯಿಯ ಕನಸು 10 ಹಲವು. ರಕ್ತದ ಮುದ್ದೆ ಏನಿದೆ ಅದು ಈ ಸಮಾಜಕ್ಕೆ ಬಂದಾಗ ತಾಯಿ ಯಾವೇ ನೋವನ್ನು ಲೆಕ್ಕಿಸದೆ ತನ್ನ ನೋವಿನ ಮಡಿಲಲ್ಲಿ ಕೂಡ ಈ ಮಗಳು ಈ ಸಮಾಜಕ್ಕೆ ಬಂದಿದ್ದಾಳೆ. ಈ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಬಾಳಬೇಕು, ಸಮಾಜದಲ್ಲಿ 10 ಮಂದಿಗೆ ಉಪಕಾರವಾಗಿ ಬದುಕುವಂಥ ಶಕ್ತಿಯನ್ನು ನನ್ನ ಗರ್ಭಚೀಲದಲ್ಲಿದ್ದಂಥ ಮಗುವಿಗೆ ಭಗವಂತ ಕರುಣಿಸಬೇಕು ಅಂತೇಳಿ ಆ ನೋವಲ್ಲಿ ಕೂಡ ತನ್ನ ತಾಯಿ ಆ ಮಗುವಿನ ಬಗ್ಗೆ ಪ್ರೀತಿ ಕನಿಕರವನ್ನು ತೋರಿಸ್ತಾಳೆ ಮತ್ತು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾಳೆ. ನಮ್ಮ ದೇಶದಲ್ಲಿರುವಂಥ 106 ಕೋಟಿ ಜನಸಂಖ್ಯೆಯಲ್ಲಿ ಎಲ್ಲರ ತಾಯಿ ಹೃದಯದಲ್ಲಿದ್ದಂಥ ಒಂದು ಕರುಣೆ ಏನಂತ ಹೇಳಿದರೆ ಎಲ್ಲರೂ ಕೂಡ ಚೆನ್ನಾಗಿ ಬದುಕಬೇಕು ಅಂತೇಳಿ ಇವತ್ತಿನ ದಿನದಲ್ಲಿ ತನ್ನ ಕುಟುಂಬ ತನ್ನ ಸಂಸಾರ ತನ್ನ ಮಕ್ಕಳು ಅಂತೇಳಿ ಇಟ್ಕೊಂಡ್ರೆ ಸಮಾಜದಲ್ಲಿ ಯಾವುದೇ ಒಂದು ಅಭಿವೃದ್ಧಿಯ ಕನಸನ್ನು ಕಾಣಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ನಾನು ದುಡಿದಂಥ ಒಂದು ಸಂಪತ್ತಿನಲ್ಲಿ ಒಂದಿಷ್ಟು ಸಮಾಜಕ್ಕೋಸ್ಕರ ಆಗಬೇಕು, ಸಂಪತ್ತಿನಲ್ಲಿ ಅಲ್ಲದಿದ್ರೂ ಕೂಡ ನನ್ನ ಜೀವನದ ಶೈಲಿಯಲ್ಲಿ ಸ್ವಲ್ಪನಾದರೂ ಸಮಾಜಕ್ಕೆ ನಾನು ಕೊಟ್ಟಾಗ ಸಮಾಜ ಸಮೃದ್ಧವಾಗಿ ಬೆಳಲಿಕ್ಕೆ ಸಾಧ್ಯ ಅನ್ನುವಂಥ ಕಂಡುಕೊಂಡವರು ಇವತ್ತು ಬೇಕಾದಷ್ಟು ಜನ ನಮ್ಮ ಸಮಾಜದಲ್ಲಿ ಇದ್ದಾರೆ. ಅಂಥವರನ್ನು ಗುರುತಿಸಿ ಇವತ್ತು ಸರ್ಕಾರ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಸಮಾಜ ಇರ್ಬೋದು, ಇವರಲ್ಲಿ ಇಂಥ ಸಾಮರ್ಥ್ಯ ಇದೆ, ಇದನ್ನು ಅವರು ಸಮಾಜಕ್ಕೋಸ್ಕರ ಮಾಡ್ತಿದ್ದಾರೆ, ಇನ್ನಷ್ಟು ಮಾಡಬೇಕೆನ್ನುವಂಥ ಕಲ್ಪನೆಯನ್ನು ಇವತ್ತು ಸಮಾಜ ನಮ್ಮೊಟ್ಟಿಗೆ ಗುರುತಿಸ್ತಾ ಇದೆ. ಹಾಗಾಗಿ ಇವತ್ತು ನನಗೆ ಬಹಳ ಸಂತೋಷ ಆಯಿತು. ಸೋಮೇಶ್ವರ ಮತ್ತು ಉಳ್ಳಾಲ ಭಾಗದಿಂದ ಸುಮಾರು 8 ಮಂದಿ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಸಮಾಜ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿದಾರ ವಿಚಾರ ಬಹಳ ಸಂತೋಷದಾಯಕವಾದಂಥ ವಿಚಾರ. ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಸಮಾಜಕ್ಕೋಸ್ಕರ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ ಕಾರಣ ಇವತ್ತು ಅವರನ್ನು ಸರ್ಕಾರ ಗುರುತಿಸಿದೆ, ಸಮಾಜ ಗುರುತಿಸಿದೆ, ಕೇಂದ್ರ ಸರ್ಕಾರ ಗುರುತಿಸಿದೆ. ನಮ್ಮ ರಾಜ್ಯ ದೇಶದ ಅತ್ಯುನ್ನತ ಪ್ರಶಸ್ತಿಗಳಾದಂಥ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಇವತ್ತು ಪೂಜ್ಯ ಕಾಮಂದರಿಗೆ ಸಮಾಜ ಸೇವೆಯಲ್ಲಿ ಅವರನ್ನು ಕೇಂದ್ರ ಸರ್ಕಾರ ಗುರುತಿಸುವಂಥ ಕೆಲಸಗಳಾಗಿದೆ. ಅದರಲ್ಲಿ ಕೂತಿರುವಂಥ 8 ಜನರು ಕೂಡ ಬೇರೆ ಬೇರೆ ಅವರ ಕೈಯಲ್ಲಿ ಆದಷ್ಟು ಇವತ್ತು ಬೇರೆ ಬೇರೆ ರೀತಿಯ ಸಮಾಜ ಸೇವೆಯನ್ನು ಮಾಡುವಂಥವರು.
ಅವರೆಲ್ಲರೂ ಕೂಡ ಕುಟುಂಬಸ್ಥರಾಗಿದ್ದುಕೊಂಡು ಸಮಾಜದಲ್ಲಿ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಬೇರೆ ಬೇರೆ ರಂಗದಲ್ಲಿ ಇದ್ದುಕೊಂಡು ಆ ಸಿಕ್ಕಂಥ ಸಮಯವನ್ನು ಸಮಾಜಕ್ಕೆ ನನ್ನಿಂದ ಏನು ಕೊಡುವುದನ್ನುವಂಥ ನಿರ್ಧಾರವನ್ನು ತೆಕ್ಕೊಂಡು ಅವರು ಗೊತ್ತಿಲ್ಲದೆಯೋ ನನ್ನಿಂದಾದ ಸೇವೆಯನ್ನು ನಾವು ಮಾಡಿಕೊಂಡು ಬಂದಂಥದನ್ನು ಅವರು ಗುರುತಿಸದಿದ್ದರೂ ಕೂಡ ಅವರನ್ನು ನೋಡುವಂಥ ಸಾವಿರಾರು ಕಣ್ಣುಗಳು ಗುರುತಿಸಿ ಅವರು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗುರುತಿಸಿದ ಕಾರಣ ಅವರನ್ನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರು ಸಂಸ್ಕಾರಕ್ಕೋಸ್ಕರ ಕೋಟಿಗಟ್ಟಲೆ ರೂಪಾಯಿ ಹಣವನ್ನು ಮಾಡಿಟ್ಟಿಲ್ಲ, ಆಸ್ತಿ ಅಂತಸ್ತು ಬದುಕನ್ನು ಮಾಡಿಟ್ಟಲಿಲ್ಲ, ಅಥವಾ ಯಾವುದೇ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಮನೆಯಲ್ಲಿ ಇಟ್ಕೊಂಡಿಲ್ಲ. ಬದಲಾಗಿ ನನ್ನ ಸಮಾಜ, ನನ್ನ ಕುಟುಂಬ ನನ್ನ ನೆಮ್ಮದಿಯಿಂದ ಬದುಕ್ತಾ ಇದೆ. ಅದರ ಜೊತೆಗೆ ಯಾರು ಸಮಾಜದಲ್ಲಿ ದೀನ ದಲಿತರಿದ್ದಾರೆ ಅಥವಾ ದೀನ ದುರ್ಬಲರಿದ್ದಾರೆ ಅಥವಾ ನನ್ನಿಂದಾಗಿ ಏನಾದರೂ ಸೇವೆಯನ್ನು ಬಯಸುವರಿದ್ದರೆ ಅವರು ನಾನು ಏನನ್ನು ಮಾಡಬಹುದಂತೇಳಿ ಚಿಂತನೆ ಮಾಡಿಕೊಂಡಾಗ ಅವರ ಕಣ್ಣೆದುರಿಗೆ ಬಂದಂಥ ಹಲವಾರು ಕಾರ್ಯಕ್ರಮಗಳು, ಇವತ್ತು ಯಕ್ಷಗಾನದಂಥ ಕೆಲವೊಂದು ಆ ಕಳೆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವುದರ ಮೂಲಕ 4-6 ಜನರಿಗೆ ಅದರ ಕಲಿಕೆಯನ್ನು ಕೊಟ್ಟು ಆ ಮೂಲಕ ಸೇವೆಯನ್ನು ಮಾಡಿದಂತಿರ್ಬೋದು. ಇವತ್ತು ಅರುಣುಲ್ಲಾನಂತವರ ಶಿಕ್ಷಣದಲ್ಲಿರ್ಬೋದು, ಸಾಮಾಜಿಕವಾಗಿ ಇರಬಹುದು, ಅಥವಾ ದೈವ ನರ್ತನೆಯಲ್ಲಿ ನನ್ನಿಂದ ಆದಂಥ ಸೇವೆಯನ್ನು ಮಾಡಿ ಯಾರ ಕಷ್ಟದಲ್ಲಿ ಬರ್ತಾರೆ ಅವರನ್ನು ರಕ್ಷಿಸುವಂಥದ್ದು ಇರಬಹುದು, ಅಥವಾ ನಮ್ಮ ಕಡಲಲ್ಲಿ ನೀರಿಗೆ ಬಿದ್ದಂಥ, ಸಮುದ್ರದಲ್ಲಿ ನೀರಿಗೆ ಬಿದ್ದಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಯಾರು ಮುಂದೆ ಹೋಗುವುದು ಬಹಳ ಕಷ್ಟ. ಆದರೂ ಕೂಡ ನನ್ನ ಪ್ರಾಣದ ಹಂಗನ್ನು ತೊರೆದು ನಾವು ಹೀಗೆ ಮಾಡಿ ಅವರನ್ನು ರಕ್ಷಿಸುವಂಥ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಗುರುತಿಸುವಂಥದ್ದು ಇರಬಹುದು, ಅಥವಾ ಪತ್ರಿಕಾ ಮಾಧ್ಯಮದ ಮೂಲಕ, ಶಿಕ್ಷಣ ರಂಗದ ಮೂಲಕ, ಅಥವಾ ಸಮಾಜಕ್ಕೆ ಕಟ್ಟಕಡೆಯಲ್ಲಿ ಕಷ್ಟದಲ್ಲಿರುವವರಿಗೆ ಏನಾದರೂ 10 ಮಂದಿ ಯುವಕರು ಒಟ್ಟು ಮಾಡಿ ನಾವು ಏನನ್ನು ಮಾಡಬಹುದಂತೇಳಿ ಚಿಂತನೆ ಮಾಡಿಕೊಂಡು ಸಂಘ ಸಂಸ್ಥೆಯ ಮೂಲಕ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದವರನ್ನ ಇವತ್ತು ಕಳೆದ ಒಂದು ತಿಂಗಳಲ್ಲಿ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಸರ್ಕಾರದ ಒಂದು ಮುದ್ರೆಯಲ್ಲಿ ಅವರನ್ನು ಗುರುತಿಸಿ ಇವತ್ತು ಸಮಾಜಕ್ಕೆ ಅವರು ಈ ವ್ಯಕ್ತಿಗಳು ಮಾಡಿದ ಸೇವೆಯನ್ನು ಗುರುತಿಸಿದ್ದಾರೆ. ಹಾಗಾಗಿ ಅವರಿಗೆ ಕ್ಷೇತ್ರದ ಮಂಜುನಾಥ ಸ್ವಾಮಿ, ಅದೇ ರೀತಿ ಅಣ್ಣಪ್ಪ ಸ್ವಾಮಿ, ಧರ್ಮಸ್ಥಳದ ಧರ್ಮದೇವತೆಗಳು ಅವರಿಗೆ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು, ಅವರು ಹೋದಲ್ಲಿ ಬಂದಲ್ಲಿ ಕಷ್ಟ ಕಾಲದಲ್ಲಿ ನಾನಿದ್ದೇನೆ ನೀನು ಒಳ್ಳೆ ಕೆಲಸ ಮಾಡುವಂತೇಳಿ ರಕ್ಷಣೆ ಕೊಡುವಂಥ ಒಂದು ಶಕ್ತಿಯನ್ನು ಕ್ಷೇತ್ರದ ಮಂಜುನಾಥ ಸ್ವಾಮಿ ಅವರಿಗೆ ಯಾವತ್ತೂ ಬೆನ್ನ ಹಿಂದೆ ಮತ್ತು ಬೆನ್ನ ಮುಂದೆ ನಿಂತುಕೊಂಡು ರಕ್ಷಿಸುವಂಥ ಕೆಲಸವನ್ನು ಮಾಡಿ ಇನ್ನಷ್ಟು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವಂಥ ಶಕ್ತಿಯನ್ನು ಅವರಿಗೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಅವರಿಗೆ ಕೊಡಲಿ. ಅಣ್ಣಪ್ಪ ಸ್ವಾಮಿಯ ಅಭಯ ಇರಲಿ, ಕ್ಷೇತ್ರದ ಧರ್ಮದೇವತೆಗಳ ಅನುಗ್ರಹ ಅವರಿಗೆ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಪ್ರಪ್ರಥಮವಾಗಿ ಧರ್ಮಸ್ಥಳದ ವತಿಯಿಂದ ಹಾಗೂ ಸೋಮೇಶ್ವರ ಮತ್ತು ಉಳ್ಳಾಲ ವಲಯದ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ದೊಡ್ಡ ಮಟ್ಟದಲ್ಲಿ ಅವರನ್ನ ಸನ್ಮಾನ ಮಾಡಲಿಕ್ಕೆ ಆಗದಿದ್ರೂ ಕೂಡ, ಗುರುತಿಸಲಿಕ್ಕೆ ಆಗದಿದ್ರೂ ಕೂಡ ಮನಸ್ಸು ಅನ್ನುವಂಥದ್ದು ಬಹಳ ಮುಖ್ಯ. ಅವರು ನಮ್ಮವರು ಅನ್ನುವಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಇದ್ದಾಗ ಅವರ ನೆನಪುಗಳು ಶಾಶ್ವತವಾಗಿ ನಮ್ಮಲ್ಲಿ ಉಳಿಯುತ್ತದೆ. ಇವತ್ತು ಆಸ್ತಿ ಅಂತಸ್ತು ಬದುಕು ಅನ್ನುವಂಥದ್ದು ಶಾಶ್ವತವಾದಂಥ ವಸ್ತು ಅಲ್ಲ. ಒಂದು ದಿವಸ ತಾಯಿಯ ಹೊಟ್ಟೆಯಿಂದ ಈ ಮಣ್ಣಿಗೆ ಬರುತ್ತೇವೆ, ಮತ್ತೊಂದು ದಿವಸ ಭಗವಂತನ ಪಾದಕ್ಕೆ ಹೋಗ್ತೇವೆ. ಅದರ ಮಧ್ಯದಲ್ಲಿ ಬರುವಂಥ 4 ದಿವಸ ಏನಿದೆ ಅದು ಶಾಶ್ವತವಾಗಿ ಇರುವಂಥ ಒಂದು ದಿವಸ. ಅದು ಶಾಶ್ವತವಾಗಿ ಇರಬೇಕು ಅಂತಾದರೆ ಅವರು ಮಾಡುವಂಥ ಕೆಲಸಗಳನ್ನು ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕು. ನಾವು ಇವತ್ತು ಸತ್ತು ಹೋದ ನಂತರ ನಮಗೆ ಯಾರು ಅಂತೇಳಿ ಸಮಾಜದಲ್ಲಿ ನಾವು ಇರುವುದಿಲ್ಲ. ನಾವು ಸತ್ತು ಹೋದ ನಂತರ ಕೂಡ ಬದುಕುಳಿದವರು, ಉಸಿರಿದ್ದವರು ಹೇಳಬೇಕು ಅವರು ಇಷ್ಟು ಬೇಗ ಸಾಯಬಾರ್ದಿತ್ತು, ಇನ್ನಷ್ಟು ದಿವಸ ಅವರ ಸಮಾಜಕ್ಕೆ ಅವಶ್ಯಕತೆ ಇತ್ತು, ಇನ್ನಷ್ಟು ದಿವಸ ಅವರು ಬದುಕಬೇಕಿತ್ತು ಅನ್ನುವಂಥ ಮಾತು ಅವರು ಸತ್ತ ನಂತರ 4 ಜನ ಬಾಯಲ್ಲಿ ಆಡಿದರೂ ಕೂಡ ಅವರಿಗೆ ಆ ಸತ್ತ ಮೇಲೆಯೂ ಕೂಡ ಅವರ ನೆನಪುಗಳು, ಅವರ ಹೆಸರುಗಳು, ಅವರ ಉಸಿರುಗಳು ಶಾಶ್ವತವಾಗಿದೆ ಎನ್ನುವಂಥದ್ದು ಇಂಥ ಕೆಲಸಗಳನ್ನು ಮಾಡಿ 4 ಜನ ಗುರುತಿಸಿದಾಗ ಗೊತ್ತಾಗುವಂಥ ವಿಚಾರ. ಹಾಗಾಗಿ ಈ ರೀತಿಯಲ್ಲಿ ಇವತ್ತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು ಇನ್ನು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯಲಿ. ನಮ್ಮ ಕೇಂದ್ರ ಸರ್ಕಾರದಿಂದ ಸಿಗುವಂಥ ಎಲ್ಲ ಪ್ರಶಸ್ತಿಗಳು ನಮ್ಮ 8 ಜನರು ಇವತ್ತು ಇಲ್ಲಿ ಕೂತಿದ್ದಾರೆ, ಅವರಿಗೆ ಸಿಗುವಂತಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಮತ್ತೊಮ್ಮೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಎಂಟು ಜನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡವರ ಸಾಲಿಗೆ ಇಡೀ ನಮ್ಮ ದೇಶ ಗುರುತಿಸುವಂಥದ್ದು, ದೇಶ ಗೌರವಿಸುವಂಥದ್ದು, ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ದೆಹಲಿಯ ರಾಷ್ಟ್ರಭವನದವರೆಗೆ ಪಸರಿಸಿದಂಥ ಕೀರ್ತಿಯನ್ನು ತಂದುಕೊಟ್ಟವರು ನಮ್ಮ ಹಿರಿಯರು. ಇವತ್ತು ಏನೋ ಒಂದು ರೀತಿಯಲ್ಲಿ ತನ್ನ ಕೂಲಿ ಕೆಲಸವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಮುಡಿಪಾಗಿಟ್ಟುಕೊಂಡು ತನ್ನ ಜೀವನದ ಸಂಸಾರದೊಟ್ಟಿಗೆ ನಾನು ಒಳ್ಳೆಯ ವ್ಯಕ್ತಿಯಾಗಿ ಬದುಕಬೇಕೆನ್ನುವಂಥ ಕೀರ್ತಿಯನ್ನು ನಮ್ಮ ದೇಶದ ಪತಾಕೆಗೆ ಎತ್ತಿಡಿದವರು ನಮ್ಮ ಹರಕಳ ಹಾಜಪ್ಪನವರು. ಇವತ್ತು ಹರಕಳ ಹಾಜಪ್ಪನವರು
ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರ ಮಧ್ಯದಲ್ಲಿ ನಮ್ಮ ದೇಶದ ಪ್ರಶಸ್ತಿಯನ್ನು ಪಡೆದಂಥ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದವರು ನಮ್ಮ ಹರೆಕಳ ಹಾಜಬ್ಬ ಸರ್ ಅವರು ನಮ್ಮೊಟ್ಟಿಗೆ. ಹರೆಕಳ ಹಾಜಪ್ಪನವರು ಇವತ್ತು ಅವರು ಶಾಲೆಯ ವಿದ್ಯಾಭ್ಯಾಸದ ಉನ್ನತ ಮಟ್ಟಕ್ಕೆ ಹೋಗದಿದ್ದರೂ ಕೂಡ ನನ್ನಾಗಿ ನನ್ನ ಊರಿನ ಮಕ್ಕಳು, ನನ್ನ ಸಮಾಜದ ಮಕ್ಕಳು ಆಗಬಾರ್ದು, ಅವರಿಗೆ ವಿದ್ಯೆಯ ಮೆಟ್ಟಿಲು ಹತ್ತಬೇಕು, ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತರುವಂಥ ವಿದ್ಯಾರ್ಥಿಗಳು ಇಲ್ಲಿ ಹುಟ್ಟಬೇಕೆನ್ನುವಂಥ ಒಂದು ದೊಡ್ಡ ಕಲ್ಪನೆಯನ್ನು ಕಂಡುಕೊಂಡವರು ನಮ್ಮ ಹರೆಕಳ ಹಾಜಬ್ಬ ಸರ್ ಅವರು. ಇವತ್ತು ಹರೆಕಳ ಹಾಜಬ್ಬ ಸರ್ ಅವರು ಹುಟ್ಟುವಾಗ ನಾನು ದೇಶದ ಅತ್ಯುನ್ನತ ಪ್ರಶಸ್ತಿ ಪದ್ಮಶ್ರೀಯನ್ನು ಪಡೆಯುತ್ತೇನೆ ಅನ್ನುವಂಥದ್ದಲ್ಲಿ ಈ ಸಮಾಜಕ್ಕೆ ಅವರ ತಾಯಿ ಜನನವನ್ನು ಮಾಡಲಿಲ್ಲ. ಆದರೆ ತಾಯಿ ಜನನ ಮಾಡುವಾಗ ನನಗೆ ಹುಟ್ಟಿದಂಥ ಹರೆಕಳ ಹಾಜಪ್ಪ ಅನ್ನುವಂಥ ಮಗು ಸಮಾಜದ ಒಳ್ಳೆಯ ಮಗುವಾಗಿ ರೂಪುಗೊಳ್ಳಬೇಕು, ಅವನಿಂದಾಗಿ ಸಮಾಜಕ್ಕೆ ಒಳ್ಳೆಯ ಹೆಸರು ಬರಬೇಕೆನ್ನುವಂಥ ಕನಸು ಆ ನೋವಿನಲ್ಲಿ ಅವಳು ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿದ ಕಾರಣ ಹರೆಕಳ ಹಾಜಪ್ಪನವರು ಇವತ್ತು ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನು ಪಡೆದು ಹರೆಕಳ ಅನ್ನುವಂಥ ಒಂದು ಸಣ್ಣ ಊರಲ್ಲಿ ಒಂದು ಶಾಲೆಯನ್ನು ಆರಂಭಿಸಿ ಆ ಶಾಲೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಎಲ್ಲರಲ್ಲಿ ಬೇಡಿ ಕೇಳಿ ತಿಳಿದು ಬಂದು ಅಲ್ಲಿ ಆ ಶಾಲೆಯನ್ನು ಪ್ರಾರಂಭ ಮಾಡಿದಂಥ ಕೀರ್ತಿ ನಮ್ಮ ಭಾರತ ದೇಶದ ಪುಟದಲ್ಲಿ ಬರೆಯುವಂಥ ಒಂದು ಪುಣ್ಯದ ಫಲ ಅವರಿಗೆ ಇತ್ತ ಏನ. ಹಾಗಾಗಿ ಇವತ್ತು ಹರೆಕಳ ಹಾಜಪ್ಪನವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ. ಹಾಗಾಗಿ ಕಳೆದ ತಿಂಗಳು ಹರೆಕಳ ಹಾಜಪ್ಪನವರು ನಮ್ಮ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿ ರಾಷ್ಟ್ರಪತಿಯವರಿಂದ, ನಮ್ಮ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿಯವರಿಂದ ಇವತ್ತು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ. ಇವತ್ತು ಅವರನ್ನು ಎಲ್ಲೆಲ್ಲಿ ಕೂಡ ಕೊಂಡಾಡುವಂಥ ರೀತಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ನಿನ್ನೆ ದಿನ ಮೂಡುಬಿದಿರೆಯಲ್ಲಿ ಅವರು ತನ್ನ ಸನ್ಮಾನವನ್ನು ಪಡ್ಕೊಂಡು ಬಂದಿದ್ದರು. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲದೆ ಕಾಸರಗೋಡು ಇರಬಹುದು, ಅಥವಾ ಪಕ್ಕದ ಕೊಡಗು ಜಿಲ್ಲೆ ಇರಬಹುದು, ಪಕ್ಕದ ಚಿಕ್ಕಮಗಳೂರು ಜಿಲ್ಲೆ ಇರಬಹುದು, ಹಾಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ತಮ್ಮ ಹಾಜಪ್ಪನವರು ಅವರ ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಕೊಂಡಂಥ ಸಂತೋಷವನ್ನು ಅವರೊಟ್ಟಿಗೆ ಎಲ್ಲರೂ ಹಂಚಿಕೊಳ್ಳುವಂಥ ಒಂದು ಕೀರ್ತಿಗೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ. ನಾವು ಕೂಡ ಅವರೊಟ್ಟಿಗೆ ಧನ್ಯರು ಅನ್ನುವಂಥ ಸಂತೋಷ ನಮ್ಮೆಲ್ಲರ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಸಂದಂಥ ಕೀರ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಧರ್ಮಸ್ಥಳದ ಗ್ರಾಮಾಭಿಯೋಜನೆಯ ಮೂಲಕ ಸೋಮೇಶ್ವರ ಮತ್ತು ಉಳ್ಳಾಲ ವಲಯದ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳು ತೀರ್ಮಾನಿಸಿ ಅವರ ಹೆಸರನ್ನು ನಾವು ಪ್ರಸ್ತಾಪ ಮಾಡಬೇಕು, ಅವರನ್ನು ನಮ್ಮಲ್ಲಿಗೆ ಕರೀಬೇಕು, ಅವರ ಸಂತೋಷದ ದಿನಗಳಲ್ಲಿ ನಾವು ಕೂಡ ಭಾಗಿಯಾಗಬೇಕೆನ್ನುವಂಥ ಒಂದು ದೊಡ್ಡ ಪ್ರತಿಜ್ಞೆಯನ್ನು ಮಾಡಿಕೊಂಡು ಇವತ್ತು 20 ಒಕ್ಕೂಟದ ಅಧ್ಯಕ್ಷರ ಪದ ನಾವು ದೊಡ್ಡ ಮಟ್ಟದ ಒಂದು 10,000 15,000 ಜನವನ್ನು ಕೂಡ ಸೇರಿ ನಾವು ಕಾರ್ಯಕ್ರಮವನ್ನು ಮಾಡಬಹುದಿತ್ತು. ಆದರೆ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಅದೇ ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು, ನಾವು 100 ಜನ ಸೇರಿದರೂ ಕೂಡ ಅದೇ ದೊಡ್ಡ ಸಂತೋಷವನ್ನು ಹಂಚಿಕೊಳ್ಳುವಂಥ ತೀರ್ಮಾನವನ್ನು ನೀವು ಮಾಡಿ ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಎಲ್ಲ ತಾಲೂಕುಗಳಲ್ಲಿ, ಮೊನ್ನೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ಶಾಸಕರು ಹರೀಶ್ ಪುಂಜರ್ ಅವರ ನೇತೃತ್ವದಲ್ಲಿ ಕೂಡ ನಮ್ಮ ಹಾಜಬ್ಬರಿಗೆ ಬೆಂಚ್, ಡೆಸ್ಕ್, ಅದರೊಟ್ಟಿಗೆ 5 ಲಕ್ಷ ರೂಪಾಯಿ ಕೊಡುವುದರ ಮೂಲಕ ನಮ್ಮ ಶಾಲೆಗೆ ನೆರವು ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಮಂಗಳೂರಿನಲ್ಲಿ ಎಲ್ಲ ಕಡೆಗಳಲ್ಲಿ, ಇನ್ನು ಇವತ್ತಿನ ಪೇಪರಲ್ಲಿ ಓದಿದೆ ನಾನು, ಹಾಜಬ್ಬರು ಹೇಳ್ತಾರೆ ಮುಂದಕ್ಕೆ ನಮ್ಮಲ್ಲಿ ಕಾಲೇಜನ್ನು ಕಟ್ಟಬೇಕು, ಕಾಲೇಜನ್ನು ಮಾಡಬೇಕು, ಕಾಲೇಜಿಗೆ ಹರೆಕಳದಲ್ಲಿ ವಿದ್ಯಾರ್ಥಿಗಳು ಬರಬೇಕೆನ್ನುವಂಥ ಕನಸನ್ನು ಅವರು ಕಂಡುಕೊಂಡಿದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಲ್ಲಿಯ ಧರ್ಮದೇವತೆಗಳು ಹಾಗೂ ಬೆಟ್ಟದಲ್ಲಿ ನಿಂತು ದೊಡ್ಡದಲ್ಲಿ ನೋಡುವಂಥ ಅಣ್ಣಪ್ಪ ಸ್ವಾಮಿಯ ಒಂದು ಅಭಯದಿಂದ ನೀವು ಹರೆಕಳದಲ್ಲಿ ಖಂಡಿತವಾಗಿ ಕಾಲೇಜನ್ನು ಕಟ್ತೀರಿ, ಕಾಲೇಜನ್ನು ಆರಂಭಿಸ್ತೀರಿ, ಕಾಲೇಜಿಗೆ ಮಕ್ಕಳು ಹರೆಕಳದಲ್ಲಿ ಬರುವಾಗೆ ಮಾಡ್ತಾರೆ ಅಂತೇಳಿ ಆ ಧರ್ಮದೇವತೆಗಳ ಅನುಗ್ರಹ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ನಮ್ಮ ಎಲ್ಲ 8 ಜನ ನಾಯಕರಿಗೆ ಹಾಗೂ ದೇಶದ ಅತ್ಯುನ್ನತ ಪ್ರಶಸ್ತಿ ಪಡೆದಂಥ ಹರೆಕಳ ಹಾಜಬ್ಬರವರಿಗೆ ಮತ್ತೊಮ್ಮೆ ಧರ್ಮಸ್ಥಳದ ಪರವಾಗಿ, ಒಕ್ಕೂಟದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿದ ಮುಂದಿನ ಕಾರ್ಯಕ್ರಮಕ್ಕಾಗಿ ಅನು ಮಾಡಿಕೊಡ್ತಾ ಇದ್ದೇನೆ.
ದಿವಂಗತ ಶೇಷಪ್ಪ ಶೆಟ್ಟಿ ಹಾಗೂ ದಿವಂಗತ ಶ್ರೀಮತಿ ಸವಿತಾ ಶೆಟ್ಟಿಯವರ ಪುತ್ರರಾದ ಶ್ರೀಯುತ ವಿದ್ಯಾಧರ್ ಶೆಟ್ಟಿಯವರು 9/7/1963ರಲ್ಲಿ ಜನಿಸಿದವರು. ಡಿಪ್ಲೊಮಾ ಇನ್ ಟೆಕ್ನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಂತ ಇವರು ಪತ್ರಿಕೋದ್ಯಮದಲ್ಲಿ 1988ಕ್ಕೆ ಪಾದಾರ್ಪಣೆಯನ್ನ ಮಾಡಿದವರು. ನಾವು ನಮ್ಮ ಜೀವನವನ್ನು ತೊಡಗಿಸಿಕೊಂಡವರು. ಜೀವರಕ್ಷಕ ದಳದಲ್ಲಿ ರಾಮೇಶ್ವರ ಕಡಲ ಕಿನಾರೆಯಲ್ಲಿ ಮಾಡಿಕೊಂಡು ಬಂದಿರುವುದು. ಜನನ ಈ ಬಡವನ ಅರೆಕಲ ಆಜಪ್ಪ ಮಂಜಿ ಬಡತನ ಕೊಟ್ಟಿದ್ದಾನೆ ನನ್ನ ಅಪ್ಪೆ ಕೂಲಿ ಕಾಲದಲ್ಲಿ ಒಪ್ಪೆಲ್ಲಕ್ಕನ ಬಂದು ಕೊಟ್ಟಿದ್ದ 1955 ಮೊತ್ತ 84 ಕೊಲ್ಲ ಬರ್ತದೆ ಅಂತ ಚೂರು ಬದಲಾವಣೆ ಆಡಿ ಎನ್ನ ಇಟಿ ಪರಿದಾರ ಇಟ್ಕೊಂಡು ಜನ ಎಂಗ್ಳು ಸೆಟ್ ನಕ್ಕಲ ಭೂಮಿ ಕೊಟ್ಟಿದ್ದು ನಕ್ಕಲು 1 ಎಕರೆ ಜಾಗ ಅರೆಕಲ ಗ್ರಾಮ 20% 1 ಎಕರೆ ಜಾಗ ಮತ್ತು ಕೊರಿಯದು ಐಟಮ್ ಇತ್ತ 2022 ಕೊಟ್ಟಾಗ ವಾರಂಜಿ ಹೋಗ್ತದೆ ಎನ್ನ ದಿನ ಒಯ್ತಾನೆ ಎನ್ನ ಜೀವನದ ಪಡ 2001 ವಿಷಯಡೆ ಒಂಜಿ ಅರೆಕಲ ನೀಕೊಟ್ಟು ಮದ್ರಸ ಸರ್ಕಾರಿ ಶಾಲೆನ ಎನ್ನ ಯುಟಿ ದಿವಂಗತ ಯುಟಿ ಪರಿದಾರ್ MLA ಯುಟಿ ಕಾದರ್ ನಮ್ಮೇರಿ ಜಿಲ್ಲಾ ಪಂಚಾಯತ್ ಶಾಲೆಯನ್ನು ಮಂಜೂರಾತಿ ಕೊಟ್ಟು ಹಣ 50 ಜವಕುలను ಒಂಜಿ ಶಾಲೆಗೆ ಸೇರ್ತ ಮದ್ರಸ ಸ್ಥಾಪನೆ ಮಾಡ್ಕೊಂಡು ಹೋಗ ಏನ 2001 ಜಿಲ್ಲಾ ಪಂಚಾಯತಿ ಶಾಲೆಯನ್ನು ಮಂಜೂರಾತಿ ಒಂದು ಡಿಪ್ಯೂಟಿ ಸಬ್ ಟೀಚರ್ಲ ಪರಿಯಡಿ ಯುಟಿ ಪರಿದಾರ್ 2001 ಏರು ಜೋಕುಲೆರ ಅಕ್ಕಲೇ STM ಶಾತ ಕಾನೂನು ಬರ್ತಂಡೆ ಅಂಚಾದಪ್ಪನಾಗ ಒಂಜಿ ಬಡವ ತಾನ ಇತ್ತನ ಜನನು ಒಂಜಿ ಭತ್ತ ಒಪ್ಪನ ಜನನ ಅಪ್ಪನ ಮಗನ ಅರೆಕಲ ಆಜಪ್ಪನ್ನು STMC ಮತ್ತು ಕೂಡಿಯರು ಸನ್ಮಾನ್ಯ ಯುಟಿ ಕಾದರ್ನ ಅಮ್ಮೇರು ಯುಟಿ ಪರಿದಾರು ಐದು ಪಕ್ಕ ಸರ್ಕಾರಿ ಶಾಲೆ ಮಂಜೂರಾತ ಬಿಲ್ಡಿಂಗ್ ಪೆದ್ದ ಜನ ಸಾಯ್ಕೊರಡು 2004
ಸೆಪ್ಟೆಂಬರ್ 14 ತಾರೀಕು ಎನ್ನನ್ನು ಜಿಲ್ಲಾ ಪಂಚಾಯತ್ ಪೂರ್ಣ 2003 ಪನ್ನಗ ಎನ್ನನ್ನು ಜಿಲ್ಲಾ ಪಂಚಾಯತ್ ಶಿವಾನಂದ ಮೂರ್ತಿ ಗೊತ್ತುಪ್ಪು ನಿಕ್ಕಲು ಮೇಡಮ ಅಧ್ಯಕ್ಷರಿಗೆ ಗೊತ್ತುಂಡು ಹಲವಾರು ಜನ ಶಿವಾನಂದ ಮೂರ್ತಿ ಎನ್ನನ್ನು ದುರ್ಗಪ್ಪ ಬಾಳೆಪುಣಿ ಪರಿಚಯ ಮತ್ತು ಕೊರಿಯರು ಸನ್ಮಾನ್ಯ ಶಿವಾನಂದ ಮೂರ್ತಿ ಬಂದು IAS ಅಧಿಕಾರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಾಧಿಕಾರಿ ಎಂಚ ಪೋಪುನು ಅಕ್ಕಲಿಗೆ ಗೊತ್ತುಂಡು ಅಣ್ಣ ಯಾನ ಬಡತನ ಇತ್ತನಿಗ ಜಿಲ್ಲಾ ಪಂಚಾಯತಿ ಶಿವಾನಂದ ಮೂರ್ತಿ ರೇಖ ಮಾಡಲಮ್ಮ ಇದ್ದರ ಹಾದುಲ್ಲೇರು ಶಿವಾನಂದ ಮೂರ್ತಿ ಗುರುಪ್ಪ ಬಾಲೆಪಣಿ ಪರಿಚಯ ಮಾಡ್ಕೊರಿ ಇದೆಲ್ಲ ಬರಕ ಈ ಬಡಾವಣೆ ಬರಲಿ ಬಂದು ಗುರುಪ್ಪ ಬಾಲೆಪಣಿ ಪರಿಚಯ ಮಾಡ್ತಾರೆ ಆ ಬಣ್ಣಗ ಎಣ್ಣ ಇಲ್ಲಲ್ಲ ಗುರುಪ್ಪ ಬಾಳೆಪಣಿ 2013 ಸೆಪ್ಟೆಂಬರ್ 13 ತಾರೀಕು ಎಣ್ಣೆ ಇಲ್ಲಡೆ ಬರ್ತೇವೆ ಇಂಚಾದ ಪುನಗ ಎಣ್ಣೆ ಇಲ್ಲಡೆ ಬಣ್ಣ ಯೋಗೀಶವಲ್ಲ ಲ್ಯಾನ್ಸ್ ಬಿಟ್ಟು 4 ಜನ ಬರ್ತೇವೆ ಆಂಡ ಇನ್ನಿತ್ತ ಮಾಗನಡಿ ಮಲ್ಲ ಕುಸುಲೆ ಕೊರ್ಪಣ ಎಣ್ಣೆ ಇಲ್ಲಡೆ ಬಣ್ಣ ಸನ್ಮಾನ್ಯ ಎನ್ನ ಗೌರವಾನ್ವಿತ ಜನವಿದ್ಯೆ ಒಳ್ಳೆ ಹೆಣ್ಮ ಜನ ರಾಜ್ಯೋತ್ಸವದಲ್ಲಿ ಜಾನಜಿ ಬಡ ಪದ್ಮಶ್ರೀ ಭಾರತ ಪ್ರಧಾನಿ ಇಂಚಿನ ಕೂಡ ಎಣ್ಣೆ ಇಲ್ಲಲ್ಲ ಇಜ್ಜಾನ್ರಿ ಕುಸ್ಮನ್ ಮಲ್ಲ ಕುಸ್ಕೊರಂದು ಅಂಚಾದ ಪುನಃ ಎಣ್ಣೆ ಎಣ್ಣೆ ಅಂಚಾಡ ಪುನಗ 2004 ಸೆಪ್ಟೆಂಬರ್ 14 ತಾರೀಕು ಎಣ್ಣನ್ನು ವಸಂತಿಕಾಂತ ವಿವೇಕ್ ನಿಂಜಿ ಲೇಖಕ ಬರೆಯಿರಿ ನಾನು ನಿಖಿಲ ಒಣಸಲ ಕಡ ಆದುಕೊಂಡು ನಿಖಿಲ ಬಡ ನಾಂಡ ನಿಖಿಲಿಗೆ ತೊಂದರೆ ಮಾಡ್ತಾನೆ 2004 ಸೆಪ್ಟೆಂಬರ್ 14 ತಾರೀಕು ಗುರುಪ್ಪ ಬಾಳೆ ಒಂದು ಲೇಖಕ ಬರೆಯಿರಿ ಕಿತ್ತಲೆ ಬುದ್ಧಿಯಲ್ಲಿ ಅರಳಿದ ಅಕ್ಷರ ಮನಸ್ಸು ಒಂದು ಲೇಖಕ ಬರೆಯಿರಿ ಈ ಕನಸು ವಸಂತಿಕಾಂತ ಪತ್ರಿಕೆಯಲ್ಲಿ ಬರೆಯಿನ ಒಂದು ಕನಸು ಏನನ್ನ ಒಂದು ಅರೆಕಲ ಆಜಬ್ಬ ಒಂದು ಬಡತನ ಗೊತ್ತಿನ ಜನನು ಅವು ಒಂದು ಭಾರಿ ರಸ್ ಮಾಡ್ತದೆ ನಾವು ಅದನ್ನು ಅರೆಕಲ ಆಜಬ್ಬ ಒಂದು ಸೆಪ್ನಾಕಲ ಭೂಮಿಗೆ ಬಂದ್ ಮಾಡಿ ಬಿಟ್ಟಿನ ಜನನು ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಜನನು ಧ್ವಜಾರೋಹಣ ಹಲವಾರು ಸಂಘ ಸಮಸ್ಯೆ ಸಹಾಯ ಮಾಡಿದ ಹಲವಾರು ಲಕ್ಷ ಕಟ್ಟಲೆ ಬಡವನ ಕೈಟಿ ಇದ್ದಲ್ಲ ಬರೋದಂಗೆ ಆಂಡ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೆಂಕು ಎನ್ನ ಈ ಕಿತ್ತಂತ ಈ ಸೇಜಿಡಿ ಈತ ಮಲ್ಲ ಹೇಳಿ ಆರಿಗಳ ಏನು ಧನ್ಯವಾದ ಪಡೋಂಗಿಲ್ಲ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆಲ್ಲ ಬೊಕ್ಕ ರಾಷ್ಟ್ರಪತಿ ಬೊಕ್ಕಂಜನ್ನ ಜಿಲ್ಲೆಯ ತೋಜಾದ ಕೊರನ್ ಅಲ್ಲಿ ದಿಲ್ಲಿ ಬಂದ ಇನ್ನು ಸನ್ಮಾನ್ಯ ಲೋಕಸಭೆ ಸದಸ್ಯರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಜಿಲ್ಲಾ ಜನ ಜಿಲ್ಲೆ ಜನ ಕ್ಷೇತ್ರದ UT ಖಾದರ್ ನಮ್ಮದು ಕರಾವಳಿ ಭಾಗದ ಗೊತ್ತು ಇನಿ ಒಂಜಿ ಮಲ್ಲ ಯೋಗನಡು ಜಿಂಜ ಎಲ್ಲ ಜನ ಇಲ್ಲಡು ಸಂಘ ಸಂಘಟನೆ ಉಳ್ಳ ಈ ಸನ್ಮಾನ್ಯ ಧರ್ಮಸ್ಥಳದ ಗಿರಮಾದಿ ಅವಿಜಿ ಒಂದು ಪಾತ್ರ ಬಂಡೇರು ಧರ್ಮಸ್ಥಳ ಗಿರಮಾದಿ ಅವಿಜಿ ಅವಳೆಲ್ಲ ಹೆಂಗೆ 2004 ಕನ್ನಡ ಒಬ್ಬ ಐಕ್ಯ ಮಲ್ಪನಾಗ ಸನ್ಮಾನ್ಯ ವೀರೇಂದ್ರ ಪೋರ ಆಕಾಶಕ್ಕೆ ತಿಕ್ಕಿ ಗಿರಮಾದಿ ಯೋಜನೆ ಧರ್ಮಸ್ಥಳದ ಜಯಶಂಕರ್ ಶರ್ಮ ಬಂಡುಲ್ಲಿ ಇತರ ಕಾಂಟ್ರಾಕ್ಟ್ 15 ವರ್ಷದ ಮುಂದೆ ಮನ್ನ ಹೆಂಗೆ ಸನ್ಮಾನ್ಯ ಬೇರೆ ಜಯಶಂಕರ್ ಶರ್ಮ ಆಜ್ಯಪ್ಪಣ್ಣಿ ಬಾಲ ಪಂಡೆ ಅದನ್ನು ಎಗಡೇರ ಪರಿಚಯ ಮಾಡಿಕೊಂಡು ನಾನು ಸನ್ಮಾನ್ಯ ಎಗಡೇರ ಮುಟ್ಟ ಪೋಯ 2004 ಕನ್ನಡ ಒಬ್ಬ ಐಕ್ಯ ಮಾಡಿಕೊಂಡಾಗ ನಾನು ಅಡೊಂಜಿ ಸಹಾಯಕನನ್ನು ಕೊಂಡು ಪೋಯ ಆರು ಒಂದು ಪಾತ್ರ ಪಂಡೆ ಸನ್ಮಾನ್ಯ ಉಜ್ಜ ಏನೊಂದು ಹೆಗಡೆ ಆಜಪ್ಪ ಒಂದು ಪರಿಚಯ ಮಾಡಿಕೊಂಡು ರಡ್ಡೆ ನನಗೆ ಒಂದು ಪಾತ್ರೆ ಕೇಂದ್ರ ಶಾಲೆಗೆ ಒಂಚೂರು ದಾದಂಡ ಸಹಾಯ ಕೊರಲೆ ಬಂದು ಪೂಜೆ ಏನೊಂದು ಹೆಗಡೆ ಆರೊಂದು ಪಾತ್ರೆ ಬಂಡೇರು ಸನ್ಮಾನ್ಯ ಪೂಜೆ ಏನೊಂದು ಹೆಗಲೆ ಆಜಪ್ಪ ಈ ಬಡತನ ಇದ್ದನಲ್ಲ ಈ ನಿಕ್ಕಾದಿ ಕೇಳ್ತಿದ್ದ ಶಾಲೆಗೆ ಕೇಂದ್ರ ಕಂಡು ಆರೊಂಜಿ ಪತ್ರೆ ಬಂದು ಇನಿ ಇತ್ತ ಬಂದಾಗ ಇತ್ತ ಬೆತ್ತ ಬೇತ ಜನಕ್ಕೆ ಮಲ್ಲ ಪ್ರಶಸ್ತಿ ಕೊಡ್ತೀರಿ ಮಲ್ಲ ಬಹುಮುಚ್ಚೆ ಕೊಡ್ತೀರಿ ಸಾಲು ಕೊಡ್ತೀರಿ ಆಣಿ ರಾಲೆಟ್ ಒಂಜಿ ಪೂಜಾ ಇರಂದ್ರ ಸನ್ಮಾನ್ಯ ಇರಂದ ಹೆಗಡೆ ಕೊಟ್ಟು ಒಂಜಿ ಅನ್ನ ಮಂಜುನಾಥ ಏನು ಪುಗಿಯಲು ಪಾಡು ಹೋಲ್ಕೊಂಡಲ್ಲ ನಾನು ಈ ನನ್ನ ದೇವ್ರ ಕೈ ಪಟ್ಟಿಗೆ ಈ ಕನ್ನಡ ಪಾಪ ಪ್ರಶಸ್ತಿ ಕೊಂಡು ಕೊರಿಯರು ಆಂಡ ಅದನ್ನೆಲ್ಲ ತಂಡ ಆಂಡ ಬಂಧುಗಳೇ ಎನ್ನ ಪೂರ ಅಕ್ಕ ಮೆಗದಿ ಪಲ್ಲಿ ಹಿರಿಯರು ಪೂರ ಒಳ್ಳೆ ಆಂಡ ನನ್ನ ಬಡತನ ನಲ್ಲ ಪೋತುಜಿ ಪಾಡಲೇ ನಾನು ಬಂದಾಗ ದೇಶದ ಕೋಟದ ಕಾಂಡದ ಒಂಜಿ ಕಂಪುಲ ಸ್ವಲ್ಪ ಬೆದರದ ಅದನ್ನ MLA ಅಣ್ಣನ ಒಂಚಿ ಬೆದರದ MLA ಕುಮಣಂತ ಕೊಟ್ಟೆ ಜನ ಲೆತ್ತದು ಯಾತು ಮಲ್ಲ ಏಜ್ಕೇಟ್ ಕುಳ್ಳದು ಕಟ್ಟದು ಏನ ದೇಶಕ್ಕೆ ತೋಜ ಅಂದಿಲ್ಲ ಅತ್ತಂದು ಏನನ್ನು ಹುಡ್ದು ಎಂಕಲ ಸಾಯಲ ಮಾಡ್ತದೆ ಏನು ಪೂರ ಪೈನಿ ರಡ್ನೆ ಚಿಕ್ಕಮಗಳೂರು ಡಿಸ್ಟಿಕ್
ಚಿಕ್ಕಮಗಳೂರು ಐನು ಕಾರ್ಯಕ್ರಮ ರಾತ್ರಿ ಪಾಲ್ಗೊಂಡಿದ್ದು ಚಿಕ್ಕಮಗಳೂರು HP ಸನ್ಮಾನ HP ಸನ್ಮಾನದ ಕಮಿಷನರ್ ಆಗ್ತಿತ್ತು ಹಲವಾರು ಸಂಘ ಸ್ಪೋರ್ಟ್ ಎಂಗ್ಲ ಬ್ಯಾರಿ ಹಾಕೋಣ ಬೆತ್ತ ಐಟ್ಲ ಒಂಜಿ ಬ್ಯಾರಂಜಿ ಸಂಘಟನೆ ಇತ್ತಿದ್ದು ಆಜಪ್ಪನ ಕೈಟ್ಟು ₹1 ಬೆಲೆ ಜನ ಅರೆಕಲ ಆಜಪ್ಪ MLA ಕ್ಷೇತ್ರ ಪುಟ್ಟದ್ದು MLA ಈ ಚಿಕ್ಕಮಗಳೂರು ಕ್ಷೇತ್ರ ಅವು ಎಂಕಲ್ನ ಸಿಟಿ ರವಿವಾರ ಕ್ಷೇತ್ರ ಏನೇಳ್ತಾನೆ ಕೋಡೆಲ್ಲ ಅರಿಸಿ ಪೂಂಜೆ ಈ ಅರೆಕಲ ಪುಟ್ಟು 5 ಲಕ್ಷ ಹೆಂಗೆ ಸನ್ಮಾನ ಅರಿಸಿ ಪೂಂಜೆ ಎಲ್ಲ ಸಹಾಯ ಮಾಡ್ತಿದ್ರಿ ಎತ್ತೆಟ್ಟು ಕಾಡ ಒಂಜಿ 10 ಗಂಟೆ ರಾತ್ರಿ ಕಂಡ ಹಿಂಗೆ ಗಾಯ ಪಣ್ಣ ಆಜಬ್ಬ ಒಂಜಿ ಕಿಟ್ನಾಡು ಸಾಲ ಸಾಲ ಮಾಡಿಸಿ ಸಾಕಾಜಿನಿಗೆ ಸಾಲ ಗೊತ್ತಿಲ್ಲ ಓಡಾಣ ಮನುಷ್ಯ ಎಲ್ಲ ಜೀವನ ಬದಲಾವಣೆ ಮಾಡ್ತಾರೆ ಮಾಧ್ಯಮ ಮಿತ್ರರು ಕೂಡ 1,80,000 ಒಂದು ಏನಕ್ಕೆ ಮಕ್ಕಳು ರಾತ್ರಿಯಲ್ಲಿ ಯಾಣ ತೋರ್ತಾರೆ ಯಾಣ ಹಾಕಲು ₹1 ಬೆಲೆ ಯಾಣ ಆಯಿತು ₹1 ಕೊಡ್ತಾರೆ ಅಂದರೆ ಸರ್ಕಾರಿ ಶಾಲೆಗೆ ಎತ್ತೋ ಜನ ಇಂದಿನ ಪದ್ಮಶ್ರೀ ದೇಶದ ಪ್ರಧಾನಮಂತ್ರಿ ಕೊರಿನೆದು ಕೊಟ್ಟ ಎಷ್ಟೋ ಜನ ₹1 ಬೆಲೆ ಜನ ಲಕ್ಷ ಗಟ್ಟಲೆ ಕೊಡ್ತಾರೆ ಕೊಡ್ತಾರೆ ಎಲ್ಲರೂ ಬೆಳಗ್ತಾದಲ್ಲಿ ಇತರ ನಾಡ ಎನ್ನ ಕ್ಷೇತ್ರ ಅರೆಕಲ ಗಿರಮ್ಮ ಬಡತನ ಇತ್ತಂದ್ರೆ ಆಂಡ ಜನರಿಗೆ ಹೆಂಗೆ ಕೊರೋನ ಮರ್ಯಾದೆ ಶಾಂತಿ ಶೋಭೆ ಒಟ್ಟಿಯಾದ ಬಾಳು ಪಂಡ ಈ ಕರೆಲ್ಲ ಬಡಿಟ್ಟು ನಲ್ಲ ಹೆಂಗೆ ನಿಖಲೆಲ್ಲಕ್ಕಂತನ ಹೊಸ ಕೊರಲು ಬಲಗ ನಲ್ಲ ಮೆತ್ತದ ಬರಡು ಎನ್ನ ಹಾಕಿದಂಗೆ ಪುಲ್ಯರು ಎನ್ಮ ಜನ ರಾಜ್ಯೋತ್ಸವ ದೇವತಾಂದ್ರಲ್ಲಿ ಆ ಪುಲ್ಯರು ನಲ್ಲ ಪದ್ಮಶ್ರೀ ಪುಣ್ಯಕ್ಕೆ ದೇವ್ರ ಬಡ ಬಣ್ಣ ನಡೆದು ಹೆಂಗೆ ಅವಕಾಶ ಕೊನ್ನ ಧರ್ಮಸ್ಥಳ ಗಿರಮದೇ ಈ ಸಂಘ ಸಮಸ್ಯೆ ಪೂರೈಕಲ ನಿಖಲೆ ದೇವರು ಶಾಂತಿ ಸೋಹತೆ ಒಂಜಾದ ಪಾಲ್ಗೊಂಡು ಬಂದು ನಟದು ಜಯ ಕರ್ನಾಟಕ ಸ್ವಾಮಿಗಳ ಭೂಮಿಗಳ ಪುಡ್ಯಾಡು ಒಂದು ಮಿತ್ತು ಮೂರು ಸೇರೊಂದಿನಂಚಿನ ಮಾತ ಬಿನ್ನರ್ನ ಪಾದಪತ್ರ ಒಂದು ಮಾತ ಪರಿಚಯದಕ್ಕೂ ಉಳ್ಳೇರು ನಿಕ್ಲೆಗಳ ರಡ್ಡ ಕೈ ಜೋಡಾಡೊಂದು ಇನ್ನೊಂಜಿ ಬಾರಿ ಪೊರ್ಲುದ ಬೊಕ್ಕ ಅವಿಸ್ಮರಣೀಯವಾಯಿನ ಕ್ಷಣಟು ನಮ್ಮ ಉಲ್ಲ ಎಂಕಲ್ನ ಉಲೈದ ಅಂತರ್ಶಕ್ತಿನು ಎಂಕಲ್ ಸಮಾಜದ ತೊಡಗಿಸಾಯಿನ ಬಗೆನು ಗುರುತ ಮಲ್ತು ಒಂದು ದಾದನು ಒಂಜಿ ಪ್ರಶಸ್ತಿ ಪುನಸ್ಕಾರಾದಿ ಬರೋದುಂಟು ಇಂದು ಪ್ರತಿಫಲನ ಆವಡಿತ್ತಿಂದ ಜನಕ್ಲೆಗೆ ಎತ್ತೋಡಿತ್ತಿಂದ ಐಕ ಅವಕಾಶ ಮತ್ತು ಕೊರ್ನಕ್ಲೇನೆ ಈ ಪೊರ್ತು ನಮ್ಮ ಹೆಣ್ಣೋಡು ಈತ ದಿನದ ಸಾಂಸ್ಕೃತಿಕ ಜಗತ್ತದ ಪ್ರಯಾಣವು ನಿರೂಪಣೆಗಾವಡು ಉಪನ್ಯಾಸಗಾವಡು ಸಾಮಾಜಿಕ ಕಡಕಡಿದ ಚಟುವಟಿಕೆಗಾವಡು ಸಹಯೋಗ ಆವಡು ಇಂದು ಮಾತ ನಿಲೆಟ್ಟುಲ ಎನ್ನ ಒಟ್ಟಿಗೇನೆ ಸದಾ ಇತ್ತದು ಒಂಜಿ ಏಕಮಾತ್ರ ಸದಸ್ಯರನ್ನ ಪತ್ತದು ಇಡೀ ಸಮಗ್ರವಾಯಿನ ತಂಡ ಮುಟ್ಟ ಎನ್ನ ಒಟ್ಟಿಗೆ ನಿಂತಿದ್ದು ಏಪುಗುಲ ಪ್ರತಿ ಚಟುವಟಿಕೆಗಳ ಬೆರಿಬುಟ್ಟ ಒಂದು ಬೆರಿತಾಂಗು ಬೆರಿಬಲ ಒಂದು ಬತ್ತಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇನಿ ಇಂಚಿನ ಒಂಜಿ ಮಾನಾದಿಗೆ ಮಂತಿನೋ ಬಹುಶಃ ನನ್ನ ಕಡೆ ಪಂಡಿನ ಪ್ರಕಾರ ಅವು ಸದಾಕಾಲ ನೆಂಪುಡೋರಿಯು ನಂಚಿನ ನೆಂಪು ಯಾಕಂಡ ಧರ್ಮಸ್ಥಳದ ಎಷ್ಟೋ ಕಾರ್ಯಕ್ರಮಕ್ಕೆ ಸ್ವಸಹಾಯ ಸಂಘ ಪಡು ಗ್ರಾಮಾಭಿವೃದ್ಧಿ ಯೋಜನಾ ಒಟ್ಟು ಪ್ರಗತಿ ಬಂದು ಕಾರ್ಯಕ್ರಮ ಇಂದು ಮಾತ ಇಟ್ಟಲ ಬೆತೆ ಬೆತೆ ನಿಲಟಿ ಅಂತ ತೊಡಗಿಸಾಯಿದೆ ಅತ್ತಂದೆ ಆಯ್ತ ಸದಸ್ಯರು ದಿಂಜ ಜನ ಇಂಕ ನಿಕಟ ಅದು ಪುನಃ ಅಂಚಾದು ಅಕಲು ಮಾತ ಸೇರೊಂದು ಇಂಚಿನೊಂಜಿ ಗೌರವ ಮಂಜುನಾಥ ಪ್ರಸಾದ ಸದೃಶವಾದ ಕೊರ್ಪುನವು ಮಲ್ಲ ಸಂತೋಷ ಕೊರ್ತನು ಅಂಚಾದು ಸುರುಕಾದು ಇಂಚಿನೊಂಜಿ ಅವಕಾಶ ಕೊರ್ತಿನೇಕು ಈ ಮಾನಾದಿಗದಾದ ನಿಖಲ ಸಂದಾಯ ಮಂತದರ ಐಕ ಅತ್ಯಂತ ಹೃದಯವಾಯಿನ ಕೃತಜ್ಞತೆಯನ್ನು ಯಾನು ಕೊಡ್ತವೆ ಒಂದರೆ ಒಂಜಿ ಪಾತ್ರ ಯಾನು ಈ ಪುರತುಡು ನೆನಪು ಅನ್ಕೊಡು ಯದ್ಭಾವಂ ತದ್ಭವತಿ ಒಂಜಿ ಪಾತ್ರ ಉಂಡು ನಮ್ಮ ಎಂಚ ನಮ್ಮ ಭಾವನೆಲು ಉಪ್ಪುಂಡ ಅವು ತದ್ಭವತಿ ಅವೇ ಪಿರ ಪುಟ್ಟುಂಡುಗೆ ಬೈಬಲ್ ಇಡಲು ಒಂಜಿ ಪಾತ್ರ ಉಂಡು ಯಾವುದನ್ನು ತಟ್ಟುತ್ತೇವೆಯೋ ಅದೇ ತೆರೆಯಲ್ಪಡ್ತದೆ ಎಂದು ಮಾತಾ ಧರ್ಮ ಗ್ರಂಥ ಪಂಡಿನ ಪ್ರಕಾರ ಗೀತೆ ಪಂಡಿನ ಪ್ರಕಾರ ನಮ್ಮ ಮನಸ್ಸು ಎಂಚ ಉಂಡ ಅಂಚ ಚಟುವಟಿಕೆ ಐತ ಪರಿಣಾಮ ಪ್ರಭಾವಲ ಆಪು ಅಂಚ ಅದು ಯಥಾಚಿತ್ತ ತಥಾ ಕಾರ್ಯ ಅಂತ ಅನ್ಕೊಳ್ಳಕ ಎಂಚ ಮನಸ್ಸುಂಡ ಅಂಚ ಬೇಲೆಗೆ ಬಹುಶಃ ಸದ್ಭಾವನೆಡು ಎಡ್ಡೆ ಉದ್ದೇಶದಿ ಉಂಡು ನಿಸ್ಪೃಹವಾಯಿನಂಚಿನ ಬೇಲೆ ಮತ್ತೊಂದು ಬತ್ತನ ದೇವರನ್ನ ಜನಕ್ಕೆಲ್ಲ ಬಾರಿ ಮುಕ್ತ ಮನಸ್ಸದ ಸಹಕಾರ ಉಂಡು ಪನ್ಪುಣಿಕ್ ಇನಿ ಎನ್ನೊಟ್ಟಿಗೆಲ್ಲ ಇಂಚ ಗೌರವದಿತ್ತುಂಡಂಚಿನ ಅಕಲ್ನ ಸಾಧನೆ ಭಾರಿ ಮುಖ್ಯ ದಯಪಂಡ ಅಕಲ್ನ ಆತ್ಮತೃಪ್ತಿಗೋಸ್ಕರ ಇಜಿನ ಅಕಲ್ನ ಒಂಜಿ ಸಂತೋಷಗೋಸ್ಕರ ಮತ್ತಿನಂಚಿನ ಚಟುವಟಿಕೆನು ಸರಕಾರ ಒವೇ ನಮೂನೆದ ಒತ್ತಡ ಸಡಿಲಿಕೆದ ಅಂತೆ ಒವೇ ನಮೂನೆದ ಆಮಿಷದ ಅಂತೆ ಅಕ್ಲಾದೆ ಗುರುತ ಮತ್ತದೇರು ಜನಮೋಕೆ ತೋಜಾದೇರು ಪನ್ಪುನವು ಅವು ಮಲ್ಲ ಸಂತೋಷದ ಎಡ್ಡೆ ಲಕ್ಷಣಲ ಅಂದು ಅಂಚಾದು ಇನಿ ಬಹುಶಃ ಮೂರು ಎನ್ನೊಟ್ಟಿಗೆ ಏನು ಪೂರ ಮಾನಾದಿಗೆ ದೆತ್ತುಂಡರ
ಅಕ್ಕನ ಸಾಧನೆದ ಇಜಿನ ಅಕ್ಕನ ಸೇವೆದ ಆ ಸರ್ವೀಸ್ ಅವಧಿದ ಆತದ ಎಲ್ಲ ವಯಸ್ಸಾತಿತ್ತು ಅಂಚಾದ ಅಕ್ಕನ ಸಾಧನೆ ನಿಜವಾದ್ರೂ ಗುರುತರವಾಯಿತು ಐಕ್ ಯಾನು ವಂದನೆ ಮಂತೋಲ್ವೆ ಒಂಜಿ ಪಾತೆರ ನಮ್ಮ ಪುದಿಯೋಡು ಇಲ್ಲಡ ಮಾತ ಜೋಕುಲು ಬಾಲೆಲು ಉಪ್ಪುನವು ಅಕ್ಲೆಗ್ ಒಂಜಿ ಎಡ್ಡೆ ಸಂಸ್ಕಾರಯುತವಾಯಿನಂಚಿನ ಬದುಕನ್ನು ನಮ್ಮ ತೋಜಾದ ಕೊರಪುನ ಅಗತ್ಯ ಉಂಟು ದಯಪಂಡ ಲೋಕೋ ಭಿನ್ನ ರುಚಿ ಪನ್ಪುನಲಕ ಬೇತೆ ಬೇತೆ ನಮ್ಮ ನೆದ ಆಕರ್ಷಣೆಗೆ ಬೂರು ನಂಚಿನ ಸಾಧ್ಯತೆಪ್ಪು ನೀ ಹೊರತುಡು ಒಂಜಿ ಸಂಸ್ಕಾರದ ಸಂಸ್ಕೃತಿದ ಸಾಧ್ಯರು ನಡತೊಂದು ಪೋಂಡ ಖಂಡಿತವಾದ ಗೆಲ್ಮೆನ ಉಂಟು ಬೊಕ 4 ಜನ ಗುರುತ ಮಲ್ಪುನಂಚಿನ ಆದರ್ಶದ ಬದುಕದ ಪೊಲಬುಲ ಈ ಮುಖ್ಯನ ಆವಡಾಯಿನಂಚಿನ ಅನಿವಾರ್ಯತೆ ದಯಪಂಡ ಇನಿ ಊರುಡು ಸಂಪತ್ತು ಪುನಕ್ಲೆಗ್ ಪ್ರತಿಭಾನ್ವಿತರಿಗ್ ಎಡ್ಡೆ ಶಿಕ್ಷಣ ಪಡೆಯಿನಕ್ಲೆಗ್ ಇಜಿನ ಪುದರ್ ಕೀರ್ತಿ ಉಪ್ಪುನಕ್ಲೆಗ್ ದಾದ ಕಡಿಮೊಂಡು ನಿಂಗೆ ಗೊತ್ತಿಜ್ಜಿ ಆಂಡ ಒಂಜಿ ಸಚ್ಚಾರಿತ್ರ್ಯ ಪಂತ ಸಂಸ್ಕಾರ ಉಪ್ಪುನಂಚಿನ ಜೋಕುಲ್ನ ಅಗತ್ಯ ತುರ್ತಾದಿ ಈ ಸಮಾಜ ಗುಂಡು ಅಂಚಾದು ನಮ್ಮ ಇಲ್ಲದ ಜೋಕ್ಲೆಗ್ ಬೊಕ ನಮಲ ಸ್ವತಃ ತಕ್ಕ ಮಟ್ಟಿಗೆ ನಮಲ ಪೊರ್ಲುಡು ಬದುಕುದು ತಿರ್ಲುಡು ಬದುಕುದು ನನ್ನೋರಿಗೆಲ್ಲ ಪೊರ್ಲುಡು ಬದುಕುನಂಚಿನ ಅವಕಾಶ ಮಂತು ಕೊರ್ಕ ಅತ್ತ ಅಂದೆ ಸಮಾಜದ ಮಾದರಿ ಆಪುನಲ ಕಂತಿನ ಉನ್ನತ ನೆಲೆತ್ತ ಆದರ್ಶನು ದೀವೊಂದು ಬದುಕೊನ್ನಂಚಿನ ಪ್ರಯತ್ನ ಮಲ್ಪುಗಾಂದ ಆಶಯದೊಟ್ಟಿಗೆ ಪಿರೋರ ಈಗ ಮಾತೆಲ್ಲ ಹಿತಮಿತ್ರರನ್ನೊಟ್ಟಿಗೆ ಸನ್ಮಾನ ಪಡೆಯುಪುನು ಅವಿಸ್ಮರಣೀಯವಾಯಿನವು ಅಂಚಾದು ಇನ್ನಿತ ದಿನ ಇಂಚಿನೊಂಜಿ ಒಂಜಿ ಸತ್ಪ್ರಯೋಜನ ಆಪುನಂಚಿನ ಅವಕಾಶನು ಕೊರ್ನಂಚಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಅಧಿಕಾರಿಗಳಿಗೆ ಈ ಭಾಗದ ಏರು ಪ್ರತಿನಿಧಿಲು ಲೇರು ಮಾರ್ಗದರ್ಶಕರಾಯನ ಅಕ್ಕನಕಲು ಲೇರು ಅಕ್ಲಿಗೆ ಮಾತರಗಿಲ್ಲ ಅತ್ಯಂತ ವಿನೀತ ಭಾವದ ಕೃತಜ್ಞತೆಯನ್ನು ಸಂದಾಯ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತ ವಿದ್ಯಾಧರ್ ಶೆಟ್ಟಿಗರಿಂದ ಅಭಿನಂದನಾ ಮಾತಾ ದೈವದೇವರನ್ನು ವಂದಿಸಾವು ವೇದಿಕೆಗಳು ಮಸ್ತು ಜನ ಗಣ್ಯರಲ್ಲಿರು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಮುಖರಲ್ಲಿರು ರಾಜಬೀರ್ ಪಣ್ಣಗೆ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಲ್ಲಿ ಇದರೊಟ್ಟಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮಕ್ಕಳು ಜನ ಮಾತಾಡಿದ ಮಲ್ಲ ಸಂಗತಿ ಪಂಡ ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಲೇಡು ಒಂಜಾಯಿನ 4ನೇ ಪ್ರಶಸ್ತಿಯವು ಪದ್ಮಶ್ರೀ ಪ್ರಶಸ್ತಿ ನಮ್ಮ ದೇಶದ 4 ಮಲ್ಲ ಪ್ರಶಸ್ತಿಗಳು ಒಂಜಿ ಭಾರತ ರತ್ನ ಐನು ಬುಂಡ ಪಕ್ಕ ಪದ್ಮಭೂಷಣ ಐನು ಬುಂಡ ಪದ್ಮವಿಭೂಷಣ ಐದು ಪಕ್ಕ ಪದ್ಮಶ್ರೀ ಪ್ರಶಸ್ತಿ ನಮಕಿನಿ ಗೌರವಿಸಾಯಿನಕುಲು ಏರೊಂದು ಕೇಂದ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಆ ಯೋಜನೆದ ಮೂಲ ಏರೊಂದು ಕೇಂದ್ರ ರೂವಾರಿ ಎಂದು ಕೇಂದ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾವಂದೇರು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ 6 ದೇಶದ 2ನೇ ಮಲ್ಲ ಪ್ರಶಸ್ತಿನ ಪಡೆದಿನಾರು ಪದ್ಮವಿಭೂಷಣ ಪ್ರಶಸ್ತಿನ ಪಡೆದಿನಾರು ಅಂಚಿನ ಕ್ಷೇತ್ರದ್ದು ಅಂಚಿನ ಮಲ್ಲ ಪ್ರಶಸ್ತಿ ಪಡೆಯಿನ ಅರ್ನ ಕಾರ್ಯಕ್ಷೇತ್ರದ ಈ ಒಂದು ಒಕ್ಕೂಟದ ನಡೆದು ಒಂದು ಅಭಿನಂದನೆ ದೆತೊಂದು ಬಂಡ ಅವು ಬಾರಿ ಮಲ್ಲ ಗೌರವದ ಸಂಗತಿ ಪಡೆದು ನಾನು ಎನ್ನೆಂದ್ರೆ ಎಂಗೆಲ್ಲ ಸಾಧನೆ ಇದು ಮಲ್ಲೊಂದು ಎಂಗೆಲ್ಲ ಸಾಧನೆ ಇದು ಮಲ್ಲೊಂದು ಏನು ಬಂದರೆ ದಯಪಂಡ ಸಾಧನೆ ಪಂಪು ನಾವು ಅವು ನಂಗೆ ಗೊತ್ತಿದ್ದಂತೆ ಹಾಕು ನಾವು ಯಾನಿಂಚಿನ ಬಂದದಕ್ಕಿಂತ ಎಲ್ಲ ಬೇಲೆಲ್ಲ ಏನು ಬಂತದ್ದು ಹೋಗ್ತದೆ ಎಲ್ಲ ಬೇಲೆಯಲ್ಲಿ ಮಾಡ್ಕೊಂಡು ತೊಟ್ಟಿಗೆ ಐನು ಸಮಾಜದ ಗುರುತಿಸೋದಿತ್ತಲ್ಲ ಅವು ಸಮಾಜದ ಮಲ್ಲತನ ಜನಕುಲ ಮಲ್ಲತನ ಎಂಕಲ ಮಲ್ಲತನ ದಾಲೆ ಎಂಕಲ ನಿತ್ಯ ಬೇಲೆ ಮಾಡ್ತೀನಿ ಎಟ್ಟಿನ ದಿನಕ್ಕೂ ಹೆಚ್ಚಿನ ಕುಲ್ಪುರ ಅಕ್ಕಲಕ್ಕಲ ಬೇಲೆ ಮಾಡ್ಕೊಳಕ ಅಕ್ಕಲಕ್ಕಲ ಕಾರ್ಯಕ್ಷೇತ್ರ ಉಪ್ಪುನಕು ಕೆಲವರು ಸಮಾಜ ಸೇವೆ ಮಾಡ್ಬೇಕು ಸಮಾಜ ಸೇವೆಗೆ ಕೊಡೋದ್ರ ಸಂಘಟನೆ ಮತ್ತಿನಕಲು ನಮ್ಮ ಕೇಸರಿ ಮಿತ್ರ ವೃಂದದಕ್ಕಲು ಸಾಯಿ ಪರಿವಾರದಕ್ಕಲು ಎನ್ನನೇ ಐನಂಚಿನ ಒಂದು ಯಕ್ಷಗಾನ ಯುವಕ ಮಂಡಲ ಒಂದು ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲ ಏನು ಐತಲ್ಲ ಸದಸ್ಯರು ಬಂದರೆ ಇಂಕೆ ಹೆಮ್ಮೆ ಆಗ್ಬೋದು ದಯಪಂಡ ಅವು ಶುರುವಾದಾಗ ಮುಳಿತ ಒಂದು ಕಟ್ಟಡ ನೋಡಿತ್ತು 2ನೇ ಹಂತೋಡು ಯಾರು ಕಾರ್ಯದರ್ಶಿ ಆದ ಪ್ರಗ ಅವು ಮಲ್ಲ ಮಾಡಿದ ಕಟ್ಟಣ ಅದು ಬೋಳೆಯಲ್ಲಿ ಅದಕ್ಕೆ 3ನೇ ಹಂತೋಡು ತಾರಸಿ ಕಟ್ಟಣ ಅಂದುಕೊಂಡ ಅಭಿವೃದ್ಧಿ ಪಂಪು ನಾವು ನಿರಂತರ ಆ ಒಂದು ಕೂಡ ಅಭಿವೃದ್ಧಿ ಕಾಲ ಕಾಲಕ್ಕೆ ಕೇರಳದಲ್ಲಿ ಜೋಡಿಸೋದು ಅಂಚಿನ ಸಮಯ ನಮ್ಮ ಈ ಖಾತೆ ಸೇವೆ ಮಂತಂದು ಅಂಚಿನ ಸಂದರ್ಭಗಳು ನಮ್ಮ ಮಂದಿನ ಈ ಸಾಧನೆಯನ್ನು ಗುರುತಿಸಾದು ನಂಗೆ ಅಭಿನಂದನೆ ಮಂದಿನಂಚಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಈ ಪರಿಸರದ ಒಕ್ಕೂಟದ ಮಾತ್ರೆಗಳ ಕರತಗ್ಗಾದಿ ಅನ್ನು ಸೊನ್ನೆ ಸಂದಾವ ಆಯ್ತಾ ಒಟ್ಟೊಟ್ಟಿಗೆ ಏನೊಂದು ಮನೆಯ ಇಚ್ಛೆ ಪಡತ್ತೆ ನಮ್ಮ ಸಾಧನೆ ಹಿಡಿದಲ್ಲ ಹೆಚ್ಚ ಮಲ್ಲ ಸಾಧನೆ ಮಂದಿನಗಳ ಭಾವಚಿತ್ರ ಅವು ತೋಜೊಂದು ನಮ್ಮ ದೇಶಕ್ಕೂ ಬೋಡಾದು ಆಗಲು ಮಲಮಲ್ಲ ಕೆಲಸ ಮಂದಿನಗಳು ಮುರಣಿ ಮೂಲೊಂದು ಶ್ರದ್ಧಾಂಜಲಿ ಅರ್ಪಿಸಾಯಿರು ದಾದನ ದುರಂತ ನಡತನ ಆ ದುರಂತಡು ನಮ್ಮ ದೇಶದ ಅಪ್ರತಿಮ ವೀರ್ಯರನ್ನು ನಮ್ಮ ಕಳೆ ಬಂದ ಅಕ್ಕಲ ನೆನಪುಳ ನಂಕು ಪಡೆದ ಅಕ್ಕಲ ಸಾಧನೆ ಭಾರಿ ಮಲ್ಲವು ಆ ಸಾಧನೆ ನಮ್ಮ ಇನಿ ಇಲ್ಲಾಡು ಪೊರ್ಲುಡೆ ನಿದ್ರೆ ಮನ್ಕುಲೆಕ ನಮ್ಮನ್ನು ಬಂದದಲ್ಲಿ ದಯಪಂಡ ಅಕ್ಕಲು ದೇಶನ ಆತು ಪೊರ್ಲು ಖಾತಿ ನಡೆದ ಹತ್ರ ನಮ್ಮ ಒವೇ ಪೋಡಿಗೆ ಇದ್ದಂದ್ರೆ ನಮ್ಮ ಇಲ್ಲಾಡು ಜೆತ್ತೊಂದು ಅಂಚಾದು ಅಂಚಿತ್ತಿನ ಅಪ್ರತಿಮ ವೀರ್ಯರಿಗಳ ನಮ್ಮನ್ನು ಉಪ್ಪಾಡು ಬಂದದ್ದು ಇನಿ ನಮ್ಮ ಸಾಧನೆಗೆ ಬೆರಿ ಬಟ್ಟುದು ಉತ್ಸಾಹ ಕೊರ್ನಂಚಿನ ದಾದನ ನನ್ನಲಾತ ನಮ್ಮ ಕೆಲಸನು ಎಡ್ಡ ರೀತಿಯ ಮನ್ಪುನಂಚಿನ ಒಂಜಿ ನಿಖರ ಈ ಒಂದು ಅಭಿನಂದನೆ ನನಗೆ ಉಮೇದ ಅವಳು ಕಂಡೊಂದು ಮಾತಾಡುವ
ಈ ಒಂದು ಸೌಮ್ಯ ಸಂಘ ಇನ್ನೊಂಚಿನ ನಿಕ್ಕಲೆ ಮಾದರಿಗಳ ತರಬಗೆಯಾದ ಅಭಿನಂದನೆ ಸಂದಾವತ್ ತನ್ನ ಮಾತನ್ನು ಮುಗಿತಂದರೆ ಮಾತರಿಗಳ